ಜೊತೆಗೆ ಪ್ರಶಸ್ತಿ ಪುರಸ್ಕೃತ ಚಿತ್ರಗಳಾಗಿರುವಂತಹ ರಿಸರ್ವೇಶನ್, ಅಮ್ಮನ ಮನೆ, ಬಾನಾಡಿ, ರೌದ್ಯ ಚೈತ್ರಕಾಲ, ಶಂಕರ ಪುಣ್ಯಕೋಟಿ ಹೀಗೆ ಹಲವಾರು ಚಿತ್ರಗಳಲ್ಲಿ ಇವರು ನಟಿಸಿರುತ್ತಾರೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ಯಂತ ಮಾಡಿದಂತಹ ಕಾಂತಾರ ಚಲನಚಿತ್ರದಲ್ಲಿ ಗೆಲ್ಲುವ ಮೆಚ್ಚುಗೆ ಕವಲಿಕರಾಗಿ ಖ್ಯಾತಿಯನ್ನು ಹೊಂದಿದ್ದಾರೆ. ಈ ಪಾತ್ರಕ್ಕಾಗಿ ಇವರಿಗೆ ಚಿತ್ತಾರ ಸ್ಟಾರ್ ಅವಾರ್ಡ್ನಲ್ಲಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಪಾತ್ರರಾಗಿರೋ ಮಾನಸಿ ಸುಧೀರ್ ಮ್ಯಾಮ್, ನೀವು ನಮ್ಮ ತೀರ್ಪುಗಾರರಾಗಿ ಬಂದಿರೋದು ನಮ್ಮೆಲ್ಲರಿಗೂ ಹೆಮ್ಮೆ, ಅಂತೆ ಸಂತಸದ ವಿಷಯ. ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ.
ತೇಂಕುಲು ವನಸಗ್ ಬೈದ ಅಲ್ಪ ಇಂಚನೆ ಮರ್ಲು ಪ್ರಮದ ಮುಲ್ಪತುಲೆ ಕಾರ್ತಿಕ ಜ್ಯೂಸ್ ಪರೊಂದುಲ್ಲಾಲ್ ಅಂಚ ವಾಯ್ ಬುಕ್ಕ ಎಂಕ್ಲು ಕೂಡ ಆಡಿಗೆ ಪೋಯ ಪ್ರೋಗ್ರಾಮ್ ಸ್ಟಾರ್ಟ್ ಆಂಡ್ ಬುಕ್ಕ ವಿಶಿಷ್ಟವಾದಂತಹ ಕಾರ್ಯಕ್ರಮ ವೈಶಿಷ್ಟ್ಯಗಳನ್ನು ಸಂಕುಚಿತಗೊಳಿಸಿ ಮಾಡಿರುವ ಒಂದು ಟೆಲಿಫಿಲ್ಮ್ನ ಶೀರ್ಷಿಕೆ ನಿಮ್ಮ ಮುಂದೆ ಬಿಡುಗಡೆಗೊಳ್ಳಲಿದೆ. ಈ ಒಂದು ಟೆಲಿಫಿಲ್ಮ್ನ ನಿರ್ದೇಶಕ ಪ್ರೀತಿ, ಪ್ರಣಯ, ಹಾಸ್ಯ ಎಲ್ಲವನ್ನು ನೀಡಿರುವ ಒಂದು ಉತ್ತಮ ಸಿನಿಮಾ ಇದಾಗಿರುತ್ತದೆ. ಈ ಒಂದು ಟೆಲಿಸಿನಿಮಾವನ್ನು ನಿರ್ದೇಶಿಸಿರುವವರು ಜಿತೇಶ್ ಮಿಜಾರ್ ಮತ್ತು ದಿವ್ಯಾ ಗ್ರೀಷ್ಮ ಇವರು ಮಂಚಿ ಸ್ಥಳದವರು. ಊರಿನ ಗ್ರಾಮಸ್ಥರಲ್ಲಿ ಒಂದು ವಿನಂತಿ ಎಂಬ ಕನ್ನಡ ಚಿತ್ರಕ್ಕೆ ಸಹ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿ ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರೂ ಊಟ ಮಾಡಿದ್ದಾರೆ, ಜೋರಾಗಿ ಜೋಶಲ್ಲಿ ಸುಮಿತ್ರ, ಹೆಣ್ಮಗು, ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡು. ನೆಲೆಸಿರುವೆ ನನ್ನ ಪುಟ್ಟ ಕಥೆಯ ತಿಳಿಸುವೆನು, ನಾ ಸ್ವರ್ಗಕ್ಕೆ ಬಂದ ಹಾದಿಯ ಹೇಳುವೆ. ಆಲಿಸಿರಿ ಅಣ್ಣ ಆಲಿಸಿರಿ, ಆಲಿಸಿರಿ ಅಣ್ಣ ಆಲಿಸಿರಿ. ಲಗೇಜ್ ಎಲ್ಲ ತೆಗಿಬೇಕಾಯ್ತಾ? ಯಾರ ರಿಸರ್ವ್ ಇಡ್ಲಿಕ್ಕೆಲ್ಲ ಕೂತುಡು ರಿಸರ್ವ್ ಯಾವುದು ಬ್ಯಾಗ್ ಇಡ್ಲಿಕ್ಕೆಲ್ಲ ಬಂದವರಿಗೆ ಸೀಟ್ ಬಿಟ್ಟು ಕೊಡಬೇಕು. ಸ್ವರ್ಗ ನನ್ನ ಪುಟ್ಟ ಪಾಪು, ಪಾಪು ಅಷ್ಟು ದೊಡ್ಡದಾಗಿದೆ. ಯಾರು ಕೂತಿದ್ದಿ? ದೊಡ್ಡದಾಗಿದೆ. ಇಲ್ಲಿ ಅಮ್ಮನೂ ಇಲ್ಲ, ಹೊಟ್ಟೆ ಎಲ್ಲ ದೊಡ್ಡದಾಗಿ ಬಂದದ್ದು. ಅದ್ಬಿಡು, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಬೇಗ ನೀನಿಲ್ಲಿ. ನಾನು ನನ್ನ ಅಮ್ಮನ ಹೊಟ್ಟೆಯಲ್ಲಿ ಬೆಚ್ಚಗೆ ಮಲಗಿದ್ದೆ. ಆಗ ನನ್ನಪ್ಪ ಗಂಡು ಹೆಣ್ಣು ಅಂತ ನೋಡಕ್ಕೆ ನಮ್ಮಮ್ಮನ ಆಸ್ಪತ್ರೆಗೆ ಕಟ್ಕೊಂಡು ಹೋದ್ರು. ಅಲ್ಲಿ ನಾನು ಹೆಣ್ಮಗು ಅಂತ ಗೊತ್ತಾದ್ಮೇಲೆ ನನ್ನನ್ನ ಸಾಯಿಸ್ತಾ ಬಿಟ್ರು. ಅಯ್ಯೋ, ನಿನ್ನ ಸಾಯಿಸ್ಬಿಟ್ರು ಅವರು? ಹೌದು ಹೌದು, ನಾನು ಹುಟ್ಟಬೇಕಿತ್ತು, ಹುಟ್ಟಿ ಆಟ ಆಡ್ಬೇಕಿತ್ತು, ನಲಿಬೇಕಿತ್ತು, ಶಾಲೆಗೆ ಹೋಗ್ಬೇಕಿತ್ತು. ಈಗ ಏನೂ ಇಲ್ಲ. ಬೇಡ ಬೇಡ, ನರಕ ನರಕ ಅದು. ಭೂಮಿ ಮೇಲೆ ಹೆಣ್ಣಾಗಿ ಹುಟ್ಟೋದೆ ದೊಡ್ಡ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು
ಉನ್ನಿ ಒಂಥರ ಭಿನ್ನ. ಎಲ್ಲದರಲ್ಲೂ ಕುತೂಹಲ ಸ್ವಲ್ಪ ಜಾಸ್ತಿನೇ. ಸಾವು ಅಂದ್ರೆ ಭಯ ಸ್ವಲ್ಪ ಕಮ್ಮಿ. ಅಷ್ಟಿಲ್ದಿದ್ರೆ ಯಾವ್ಯಾವ ಬೆಳ್ಳಿನಿಂದ ಹಾರೋದು, ಏನೇನು ರಿಸ್ಕ್ಗಳನ್ನ ತಗೊಳ್ಳೋದು ಮಾಡ್ತಿದ್ನ. ಇನ್ನು ಫ್ರೆಂಡ್ಸ್ಗಳ ವಿಷಯಕ್ಕೆ ಬಂದ್ರೆ ಕಾಮಿಕ್ಸ್ಗಳೇ ನೆನಪಾಗ್ತವೆ. ಅಂಥ ವಿಷಯದಲ್ಲಿ ಅವ ಒಂಥರ ಸೈಕೋನೆ. ಆದ್ರೆ ಭಂಡ ಜೀವ ಒಂದು. ಮುಂದಿನ ಪ್ರತಿಯೊಬ್ಬ ಕೂಲಿ ಕೆಲಸ ಮಾಡೋ ಬಡವರ ಕತೆ. ಹಾಕಲು ಒಳ್ಳೆ ಬಟ್ಟೆ ಇಲ್ಲದೆ ಇದ್ರೂ ಮನಸ್ಸಿನ ಒಳ್ಳೆತನ ಇಡೀ ಊರಿಗೆ ಹಂಚುವಷ್ಟು ಇತ್ತು. ಪ್ರತಿದಿನ ಬೆಳಿಗ್ಗೆ ಎದ್ದು ಮನೆ ಮುಂದೆ ಕಸ ಗುಡಿಸಿ ಅಡುಗೆಗೆ ಸೌದೆ ತಂದು ಮತ್ತೆ ದಣಿಗಳ ತೋಟಕ್ಕೆ ಕೆಲಸ ಮಾಡೋಕೆ ಹೋಗ್ತಾ ಇದ್ರು. ಈ ಚಿನ್ನಪ್ಪನ ಗಂಡನ ಹೆಸರು ಕುದುಪ. ಸ್ವಲ್ಪ ಒರಟ, ಆದರೂ ಮಗುವಿನಷ್ಟು ಮುಗ್ಧ. ಈ ಮುಗ್ಧತೆಯಿಂದ ಅದೆಷ್ಟು ಅವನ ಕುಟುಂಬ ಮೋಸ ಹೋಗುತ್ತೆ ಎಂಬುದು ಈ ನಾಟಕದ ಒಂದು ಪುಟ. ಆದರೆ ಮಾಡಿದ ತಪ್ಪಿಗೆ ಹೇಗೆ ನೋವು ತಿನ್ನುತ್ತಾರೆ ಅನ್ನೋದು ಮತ್ತೊಂದು ವಿಚಾರ. ನಾನು ಗಂಡನ ಮನೆಗೆ ಕೆಲಸಕ್ಕೆ ಹೋಗಿ ಬರ್ತೀನಿ, ಮನೆ ಕಡೆ ಹುಷಾರು. ಸರಿ ಸರಿ, ಕೆಲಸ ಮುಗ್ದಾದ್ಮೇಲೆ ಸೀದಾ ಮನೆಗೆ ಬಂದ್ಬಿಡ್ಬೇಕು. ಬಂದ್ಯೋ ಕೈ ಕಾಲು ಮುಗ್ದಿರ್ತೀನಿ. ಇಲ್ಲ ಚಿನ್ನವ, ಅದೆಲ್ಲ ಬಿಟ್ಬಿಟ್ಟಿದ್ದೀನಿ, ಮನೆಗೆ ಬೇಗ ಬರ್ತೀನಿ, ಹುಷಾರು. ಹುಷಾರು. ಎಲ್ಲ ಆರಾಮವ್ರೆ. ಬೆಳಿಗ್ಗೆ ತಿಂಡಿ ಆಗ್ತಾರ? ಆಯ್ತಮ್ಮವ್ರೆ, ಎಲ್ಲಿ ಕೂಡ್ ಕುಡ್ಕೊಂಡ್ ಬರೋರು ನಾವು. ನಾವೆಲ್ಲಿಂದ ತಿಂಡಿಗೆ? ವಿಷಯಕ್ಕೆ ನಾನು ಆ ಪುಷ್ಪಂಗೇನೋ ಜಾಗ ಇದೆ ಅಂತೆ. ಹೌದಂತಮ್ಮವ್ರೆ, 1 ಎಕರೆ ಅಂತೆ. ಅಲ್ಲೆಲ್ಲೋ ನ್ಯಾಷನಲ್ ಹೈವೇ ಅಂತವ್ರೆ. ಹಂಗಿದ್ರೆ ಇಲ್ಲ ಅದೇ ಅಮ್ಮವ್ರೆ, ದೊಡ್ಡ ದೊಡ್ಡ ರೋಡ್ ಅವೆಲ್ಲ, ದೊಡ್ಡ ದೊಡ್ಡ ಕಾರ್ಗಳು ಹೋಗೋವು. ಆಮೇಲೆ ಬಾರಿ ಇಲ್ಲಿಂದ ಬರುತ್ತೆ ನಿಮ್ಗೆ. ಎಲ್ಲಮ್ಮವ್ರೆ ಹೊಸ ಬರುತ್ತೆ ಹಂಗೆ. ಮತ್ತೆ ಬೆಲೆ ಬೆಲೆ ಹೆಂಗಿದೆ ಅಲ್ಲಿ? ಒಳ್ಳೆ ಬೆಲೆ ಅಂತಮ್ಮವ್ರೆ. ಅಲ್ಲಿ ಊರ್ ಕಡೆ ಎಲ್ಲ ಮಾತಾಡ್ಕೊಂಡ್ರೆ ಒಳ್ಳೆ ಬೆಲೆ ಅಂತ ಅದಕ್ಕೆ. ಹೌದಾ? ಹುಡುಗಿಯಾ? ಕೆಲಸ ಮಾಡು. ಸರಿ ಅಮ್ಮವ್ರೆ. ಚಂದ ಮಾಡ್ತಾಳೆ. ಹೆಸರೆಂತ ಅನನ್ಯವ? ಹೇಳಿದ್ರಲ್ರಿ ಆ ಪುಷ್ಪನ್ಗೆ 1 ಎಕರೆ ಜಾಗ ಇದ್ದಂತೆ. ಅದ್ಯಾವ್ದು ಯಾವ್ದು ಹೈವೇ ಹತ್ರ. ನಮ್ಗೆ ಯಾಕ್ರಿ? ಒಳ್ಳೆ ಬೆಲೆ ಇದೆ ಅಂತೆ. ಆ ದುಡ್ಡಿಂದ ಏನ್ ಗೊತ್ತಾ, ಬರೋ ತಡ ಬೆಳಿಗ್ಗೆ ಬೆಳಿಗ್ಗೆ ಕುತ್ಕೊಂಡ್ ಬಂದಿದ್ದೆ. ಇಲ್ಲ ಅಮ್ಮವ್ರೆ, ಸೌದೆ ಹುಡ್ಕೊಂಡು ಬರೋಲ್ಲ ತಡ ಅಷ್ಟೇ. ಬೇಜಾರೇನ್ ಮಾಡ್ಕೋಬೇಕ. ಬೇಜಾರೇನಿಲ್ಲ ಅಮ್ಮವ್ರೆ. ಮತ್ತೆ ಮನೆ ಕಡೆ ಊಟ ಎಲ್ಲ ಹೇಗಿದ್ದಾನೆ? ಚೆನ್ನಾಗವ್ರೆ, ದೇವ್ರೆ ಅಮ್ಮವ್ರೆ. ಹೇಳ್ದಂಗೆ ಸುದ್ದಿ ಕೇಳಿದೆ ನಾನು, ನೀನ್ ಭಾರಿ ಜಮೀನ್ದಾರ ಆಗಿದೆ ಅಂತೆ. ಕೆಲಸ ಇಲ್ವಾ ಅಮ್ಮವ್ರೆ? ಇಲ್ಲ ಇಲ್ಲ, ಇವತ್ತು ರಜಾ ನಿಂಗೆ. ಹೋಗೋಗಿ ಮನೆಗೆ ಹೋಗಿ. ಸರಿ ಅಮ್ಮವ್ರೆ. ಸರಿ ಸರಿ ಹೋಗಿ. ನೋಡ್ರಿ ನೋಡ್ರಿ, ಒಂದೇ ದಿನದಲ್ಲಿ ಪುಟ್ಟಕೋಸಿ ಬೆಲೆಗೆ 1 ಎಕರೆ ಜಾಗ ನನ್ನ ಕೈಗೆ ಮಾಡ್ಕೊಂಡಿದ್ದೀನಿ. ನೋಡ್ರಿ ನೀವು. ಎಷ್ಟಾದ್ರೂ ನಿನ್ನ ಹಾಕೊಂಡು ಬಿಡಲ್ಲ. ಸುಮ್ಮನೆ ನೀವು, ನಿಮ್ಗೆ ಬರುತ್ತೆ ವ್ಯವಹಾರ. ಎಲ್ಲ ನಾನೇ ನೋಡ್ಕೋಬೇಕು. ಕೋಸಿ ಬಗ್ಗೆ. ಥ್ಯಾಂಕ್ ಯು ಜೋಶಿಲಾ. ಕಲ್ಚರಲ್ ಈವ್ನಿಂಗ್ ಹಿಂದಿನ ಹೇಗಿತ್ತು ಹಾಗೆ ಇವತ್ತು ಜೋಶ್ ಇರ್ಬೇಕಲ್ವಾ? ಸಂಕಲ್ಪ ಅಂದ್ರೆ ಎಂತ? ನಮ್ಮ ಸಂಕಲ್ಪದಲ್ಲೇ ಒಂದು ಛಲ ಇರಬೇಕು. ನಮ್ಮ ಸಂಕಲ್ಪದಲ್ಲೇ ಒಂದು
ಥ್ಯಾಂಕ್ ಯು ಸೋ ಮಚ್. ಎಂಕ್ ಜಾತ್ರೆ ಬೈದಿಲ್ಲ ಗಾತ್ರೆ ನಾಳೆ ಬಂದಾಗ ಸಂಭ್ರಮ್ 2022 ಬಂದಿದ್ದೆ ಅಲ್ಲೆತ್ತೇನೆ ಅಂಚ ಆ ವರ್ಷದ ಬ್ಯಾಚ್ ಮುಗಿದು ಇತ್ತ ಫೈನಲ್ ಎತ್ತಿನಕಲು ಎಲ್ಲ ಎಣ್ಣೆ ನಿಕ್ಲೆ ಬೇಟೆ ಎಲ್ಲ ದಿಕ್ಕುಜೇನು ಮುಕ್ಕಲೇ ದಿಕ್ಕು ವರ್ಷ ಅಡ್ಡ ಬಚ್ಚ ಮಾಡಿದಾಗೆ ರಾಹುಲ್ ಇತ್ತೇನೆ ಸ್ವರಾಜ್ ಇತ್ತೇನೆ ಅಂಚ ದಾಖಲೆ ಒಟ್ಟಿಗೆ ಬತ್ತೆ. ಸೊ ಸಂಭ್ರಮ ಒಂಜಿ ಮಲ್ಲ ಇವೆಂಟ್ ಮಲ್ಲ ಜಾತ್ರೆ ಬಂದಂಗ್ಲೇ ಗೊತ್ತುಂಟು. ಸೊ ಅಂಚ ಅದ್ರ ದಿಕ್ಕಿನ ಚಾನ್ಸ್ ಬಂದು ಏಪಲ್ಲ ಬರೋದು ಅದಾಗಿ ಬಂದಾಗ ನಮ್ಮ ಮೂವಿಲ ಅಂಚನೆ ಮ್ಯಾಂಗ್ಳೂರು ಯೂನಿವರ್ಸಿಟಿ ಇಂದು ಬಂದಾಗ ಒಂಜಿ ಮಲ್ಲ ಎಂಗಲ್ಪುರ ಕಲ್ದಿನಿ SGM ಅಂಚ. ಸೊ ಒಂಜಿ ಆಲದ ಮರ ಅನ್ಬಾರ ಲೈಕ್ ಅಡಿ ಮಸ್ತ್ ಕಾಲೇಜಸ್ ಪೂರ ಬರ್ಬೋದು ಅಂಚ ಅದು ಎಂಕಲ್ ಬಾರಿ ಮಲ್ಲ ಲೆವೆಲ್ಡ್ ತೂಕು ನಾವು. ಸೊ ಮೂಲ ಒಂಜಿ ನಮ್ಮ ಪ್ರಮೋಷನ್ ಶುರು ಮಲ್ತು ನಾವು ಮಾತ ಕಾಲೇಜಸ್ ಎಲ್ಲ ಎತ್ತು ಬಂದ್ಕೊಂಡು ಒಂಜಿ ಖುಷಿ ಉಂಟು ಎಂಕಂಡ. ಆ್ಯಂಡ್ ಸ್ಪೆಷಲಿ ಅದು ತುಳು ಭಾಷೆಗೆ ಒತ್ತು ಕೊಡ್ತಾರೆ. ನಮಸ್ಕಾರ ಮಾತಾಡಿಲ್ಲ. ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಒಂಜಿ ಇಲ್ಲದ ಪ್ರೋಗ್ರಾಮ್ ಕಾಣು ಎರಡು ತಿಂಗಳು ಮೂಜಿನ ಸರಿ ಬರ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ಮಾತಿರ್ನಲ್ಲ ಪ್ರೀತಿಗೆ ಏನಲ್ಲ ಸೆಟ್ಟಿಂಗ್ ಬಂತದಿನಂತೆ. ಸೊ ಪುಲಿಮುಂಚಿ ಆರು ಬರ್ಲಕ್ಕನೆ ಒಂಜಿ ಮಾತಲ ಪುಲಿಮುಂಚಿದ ಬಂದ ಈಗ ಕಾರ ಸೀತ ಪೂರ ಒಟ್ಟಿಗೆ ಪುಡಿಗೆ ಅಂಚಿನ ಒಂಜಿ ಮಿಕ್ಸ್ ತಿನ್ನಂಚಿನ ಒಂಜಿ ಸಿನಿಮಾ ತುಳು ಚಿತ್ರರಂಗಡು ಒಂಜಿ ಬೇರೆ ರೀತಿಯ ಸಿನಿಮಾದ ಮೂಡಿದು ಬರ್ಪುಂಡಿಗಳು ನಾರ್ಮಲಿ ಕಾಮಿಡಿ ಸಿನಿಮಾಲ್ದಾದದ್ದು ಕನ್ನಡ ಸಿನಿಮಾ ಅಂತ ಪಂಡ್ರೆ ಮಸ್ತ್ ಖುಷಿ ಆಗುಂಡು. ಮಸ್ತ್ ಜನ ಕಲಾವಿದರು ನೆಟ್ಟುಳ್ಳೇರು. ಸೊ ಎಂಕುಲು ವಿನೀತ್ ನೆಟ್ ಹೀರೋ ಮತ್ತು ರಂಚನೆ ಸಮಂತ ರಾಹುಲ್ ಆದ್ಯ ಮಸ್ತ್ ಮಲ್ಲ ಒಂಜಿ ಟೀಮೇ ಉಂಡು. ನಮಸ್ತೆ ಮಾತಾಡಿಲ್ಲ. ಲಾಸ್ಟ್ಗೆ ಹಿಂಗೆ ಪಾತ್ರ ನಿಕ್ಕೊಂಡು ಅಕುಲು ಪೂರ ಪಾತ್ರದ ಸೀಟಿ ಬೊಕ್ಕ ಲಾಸ್ಟ್ ಒಂಚೂರು ಪಕ್ಕಡೆ ನಿಕ್ಕೊಂಡಾಲ ಅದು ಪೂರ ಪಂಡದಾಂಡೆ ನಮ್ಮ ಡೈರೆಕ್ಟರ್ ಒಂಚೂರು ತ್ರಿಶೂಲ್ ಶೆಟ್ಟರ್ ಒಂಚೂರು ಪಾತ್ರನು ಕಮ್ಮಿ ಅಂಡ್ ವಿನೀತ್ ಅವಡ್ ಬೊಕ್ಕ ನಮ್ಮ ಸ್ವರಾಜ್ ಶೆಟ್ಟರ್ ಅವಡ ಭಾಷು ಮಾತೆಲ್ಲ ಮಿಕ್ಸ್ ಮಲ್ತು ಪುಳಿ ಮುಂಚಿದ ಲೆಕ್ಕನ ನಿಕ್ಲಿಗೆ ಮಾತೆಲ್ಲ ಪಂಡದು ಕುರಿಯರು ಅಂಚನೆ ಇಂಗುಲ ಕಾಲೇಜ್ ವಿನೀತ್ ಪಂಡ್ ಲೆಕ್ಕ ಯಾನಾದ್ರು ಜೂನಿಯರ್ SDM ಕಾಲದಿನಕರು ಯೂನಿವರ್ಸಿಟಿ ಕೊಣಾಜಿ ಯೂನಿವರ್ಸಿಟಿಗೆ ಬರ್ಪಿನ ಬಣ್ಣ ಬುಡಿಗೆ ಅವಳ ಪ್ರತಿ ಸಲ ಬಂದಾಗ ಇಂದು ಕಾಂಪಿಟೇಷನ್ಗೆ ಬೈದಿನಿ ಮುಲ್ಪ ಒಂಜಿ 8 ಕಾಲೇಜಸ್ ಒಟ್ಟಿಗೆ ನಮ್ಮಲ್ಲಿ ಒಂದು ಕಾಂಪಿಟೇಟ್ ಮಲ್ಪನಾಗ ಇಂಥ ಕಾಲೇಜ್ ಮುಗಿದು ಇಂಥ ಟೈಮ್ ಆಂಡಲ್ ಅಲ್ಪರ್ದು ಲೆಫ್ಟ್ ದೇತೋನ್ನಾಗ ಅದನ್ನ ಕಾಂಪಿಟೇಷನ್ ಗೊತ್ತಾ ಬಂದಿನ ಫೀಲ್ ನನ್ನ ಉಂಟು ಆತ ಶೋಕದ ಮೆಮೊರಿ ನಮಗೆ ಕೊಣಾಜಿ ಯೂನಿವರ್ಸಿಟಿ ಕೊಡ್ತಲು ಅಂಚನೆ ಈ ಸಿನಿಮಾದ ಬಗ್ಗೆ ಪನ್ಪಿನಿಂದ ಎಸ್ ಅಫ್ಕೋರ್ಸ್ ನಮ್ಮ ಮಲಮಲ್ಲ ದಿಗ್ಗಜರ್ ನಕಲು ಉಲ್ಲೆ ಆಯ್ತು ಒಟ್ಟಿಗೆ ಒಂದು ಯಂಗ್ಸ್ಟರ್ ನಕಲು ಎಡ್ಡೆ ಟೀಮ್ ಸೆಟ್ ಮಾಡಿದೆ ನಮ್ಮ ತ್ರಿಶೂಲ್ ಶೆಟ್ರೆ ಬೇರೆ ರೀತಿಯ ಒಂದು ಅಪ್ರೋಚ್ ಈ ಸಲ ನಿಕ್ಲಿಕ್ಕೆ ತಿಕ್ಕೊಂಡು